ಬೆಳ್ತಂಗಡಿ ಕ್ಷೇತ್ರವನ್ನು ಹೇಳುವಾಗ ಈಗಾಗಲೇ ಪ್ರಸ್ತಾವ ಮಾಡಿದ್ರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಥವಾ ಉಜಿರೆ ಪರಿಸರ ಸಾಕಷ್ಟು ಅಭಿವೃದ್ಧಿಯಾಗಿದೆ, ಇಡೀ ವಿಶ್ವದ ಗಮನವನ್ನು ಸೆಳೆದಿದೆ, ಅದು ಬೇರೆ ಪ್ರಶ್ನೆ. ಆದರೆ ಒಂದು ಕ್ಷೇತ್ರ ಅಥವಾ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ಸರ್ಕಾರಿ ಕಾಲೇಜುಗಳಿರ್ಬೋದು, ತಾಂತ್ರಿಕ ವಿದ್ಯಾಲಯಗಳು, ಇದನ್ನು ತರುವ ನಿಟ್ಟಿನಲ್ಲಿ ಬಹುಶಃ ಅತ್ಯಂತ ಅಗತ್ಯ ಅಂತ ನನಗನ್ನಿಸ್ತಾ ಇದೆ. ನೋಡಿ, ಬೆಳ್ತಂಗಡಿ ಕ್ಷೇತ್ರಕ್ಕೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಅವಶ್ಯಕತೆ ಇದೆ. ನಮಗೆ ಇಲ್ಲಿಂದ ಮಂಗಳೂರಿಗೆ ಹೋಗಬೇಕಾದ್ರೆ 1.5-2 ಗಂಟೆ ಸಮಯ ಕಾಲಾವಕಾಶ ಅಂತ ತಗೊಳ್ಬೇಕಾದ್ರೆ, ಮತ್ತು ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ದೊಡ್ಡ ವಿಸ್ತೀರ್ಣವಾಗಿರತಕ್ಕಂಥ ಕ್ಷೇತ್ರ. ಅದರಿಂದಾಗಿ ನಮ್ಮ ತಾಲೂಕಿಗೆ ವೈದ್ಯಕೀಯ ಕಾಲೇಜನ್ನು ತರುವಂಥ ಪ್ರಯತ್ನಗಳು ಆಗಬೇಕು. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಅವಶ್ಯಕತೆ ನಮ್ಮ ತಾಲೂಕಿಗೆ ಇದೆ. ಹೀಗಾಗಿ ಬೇರೆ ಬೇರೆ ರೀತಿಯಲ್ಲಿ ಶೈಕ್ಷಣಿಕವಾಗಿ ನಮ್ಮ ತಾಲೂಕಿಗೆ ಅವಶ್ಯಕತೆಗಳಿದೆ. ಆ ದೃಷ್ಟಿಯಲ್ಲೂ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥದ್ದು ಮತದಾರರಿಗೂ ಗೊತ್ತಿದೆ, ಕಾರ್ಯಕರ್ತರಿಗೂ ಗೊತ್ತಿದೆ. ಅದೇ ರೀತಿ ಆಸ್ಪತ್ರೆಗಳು ಸರ್ಕಾರಿ ಅದನ್ನು ಮೇಲ್ದರ್ಜೆಗೆ ಆಸ್ಪತ್ರೆಗಳು ಇವತ್ತು ಡಯಾಲಿಸಿಸ್ ಕೇಂದ್ರಗಳನ್ನು ಇನ್ನೆಚ್ಚು ಎಫೆಕ್ಟಿವ್ ಆಗಿ ನಮ್ಮ ತಾಲೂಕಿನಲ್ಲಿ ಆಗಬೇಕಾಗಿರತಕ್ಕಂಥ ಅವಶ್ಯಕತೆಗಳು ನಮ್ಮ ತಾಲೂಕಿನಲ್ಲಿ ಇದೆ. ಈ ರೀತಿ ಸರ್ಕಾರಿ ಬೇರೆ ಬೇರೆ ರೀತಿಯ ಸರ್ಕಾರಿ ಕಚೇರಿಗಳು, ಒಟ್ಟು ನಮ್ಮ ತಾಲೂಕಿನಲ್ಲಿ ಬೇರೆ ಬೇರೆ ಸರ್ಕಾರಿ ಸಂಸ್ಥೆಗಳನ್ನು ನಮ್ಮ ತಾಲೂಕಿನಲ್ಲಿ ಯಾವ ರೀತಿಯಲ್ಲಿ ಇಲ್ಲಿ ತರಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ಶತಾಯಗತಾಯ ಪ್ರಯತ್ನವನ್ನು ಮಾಡಲಿಕ್ಕೆ ಸಿದ್ಧನಿದ್ದೇನೆ ನಾನು. ಮತ್ತೊಂದು ಕುತೂಹಲಕಾರಿ ಸಂಗತಿ ಸರ್, ಸಾಕಷ್ಟು ಜನ ಹೇಳುವಂಥದ್ದು, ಇವತ್ತು ನರೇಂದ್ರ ಮೋದಿಯವರು ವಿಶ್ವಮಟ್ಟದ ನಾಯಕನಾಗಿ ಬೆಳೀತಿದ್ದಾರೆ, ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷಕ್ಕಿಂತಲೂ ಕೇವಲ ನರೇಂದ್ರ ಮೋದಿಯವರನ್ನೇ ಹೆಚ್ಚು ವೈಭವೀಕರಣ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತು. ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ಇವತ್ತು ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿರತಕ್ಕಂಥ ವಿವೇಕಾನಂದರು ಯಾವ ರೀತಿ ಜಗತ್ತಿಗೆ ಒಬ್ಬ ವ್ಯಕ್ತಿಯಾಗಿ ಬೆಳೆದರು, ಸಣ್ಣ 2 ಮಾತಿನ ಮೂಲಕ ಈ ದೇಶದಲ್ಲಿರ್ತಕ್ಕಂಥ, ಈ ವಿಶ್ವದಲ್ಲಿರ್ತಕ್ಕಂಥ, ಇಲ್ಲಿರ್ತಕ್ಕಂಥ ಎಲ್ಲ ಮಾಡಿದ ಭಾಷಣ, ಸಹೋದರರೇ ಸಹೋದರಿಯರೇ ಅಂತ ಕಲ್ಪನೆಯೇ ಮಾಡಿರಲಿಲ್ಲ ಅಷ್ಟು ಹೊತ್ತು. ಅಮೇರಿಕಾದ ಜನ, ಈ ಜಗತ್ತಿನ ಜನ ನಾವೆಲ್ಲರೂ ಸಹೋದರರಾಗಿರ್ಬೋದು, ಎಲ್ಲರೂ ಸಹೋದರಿ ಆಗಿರ್ಬೋದು ಅನ್ನುವಂಥ ಕಲ್ಪನೆಯನ್ನೇ ಮಾಡಲಿಲ್ಲ. ಅವತ್ತಿನಿಂದ ಲಕ್ಷಾಂತರ ಜನ ವಿವೇಕಾನಂದರ ಅನುಯಾಯಿಗಳಾದರು, ಆಕರ್ಷಿತರ ಸಂಸ್ಕೃತಿಯ ಬಗ್ಗೆ. ಇವತ್ತು ನರೇಂದ್ರ ಮೋದಿಯವರು ಹಾಗೆ ಭಾರತೀಯರಾಗಿ ವಿವೇಕಾನಂದರು ಹೇಗೆ ಬೆಳೆದರು, ಭಾರತೀಯ ಜನತಾ ಪಾರ್ಟಿಯ ಮೂಲಕ ಇವತ್ತು ನರೇಂದ್ರ ಮೋದಿಯವರು ಜನಮಾನಸಕ್ಕೆ ಮುಟ್ಟಿದ್ದಾರೆ. ಇಷ್ಟು ಚಿಕ್ಕ ಮಗುವಿಗೂ ನರೇಂದ್ರ ಮೋದಿ ಅಂದರೆ ಅಚ್ಚುಮೆಚ್ಚು, ಹಿರಿಯ ತಲೆಗಳಿಗೂ ನರೇಂದ್ರ ಮೋದಿ ಅಂದರೆ ಅಲ್ಲೇ ಜಿಜ್ಞಾಸೆ ಇರೋದು. ಒಂದು ರೀತಿಯಲ್ಲಿ ದ್ವಂದ್ವಗಳಿದೆ, ವ್ಯಕ್ತಿ ಮುಖ್ಯನಾ ಪಕ್ಷ ಮುಖ್ಯನಾ, ಪಕ್ಷ ಗೌಣವಾಗ್ತಾ ಇದೆಯಾ ಅಂತ. ಖಂಡಿತ ಇಲ್ಲ, ಅದು ನಮ್ಮ ಕಲ್ಪನೆ ತಪ್ಪೋದು. ಯಾಕಂದರೆ ಇವತ್ತು ಮಹಾತ್ಮ ಗಾಂಧೀಜಿಯವರನ್ನು ಜನ ಹೇಗೆ ಸ್ವೀಕಾರ ಮಾಡಿದರು, ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಅಲ್ಲಿ ಕಾಂಗ್ರೆಸ್ ಗೌಣ ಆಯಿತು. ಈ ಕಾಂಗ್ರೆಸ್ ಅಲ್ಲ, ಸ್ವತಂತ್ರದ ಸಂದರ್ಭದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಮಗೆ ಗೌಣ ಆಯಿತು. ಗಾಂಧೀಜಿ ಮಾತ್ರ, ಯಾಕಂದರೆ ಜನ ವ್ಯಕ್ತಿಯನ್ನು ಸ್ವೀಕಾರ ಮಾಡಿದರು. ಇವತ್ತು ರಾಷ್ಟ್ರೀಯ ನಾಯಕರನ್ನ ಸ್ವೀಕಾರ ನರೇಂದ್ರ ಮೋದಿಯವರು ಪಕ್ಷದ ಆಧಾರದಲ್ಲಿ ಬೆಳೆಯಿರತಕ್ಕಂಥ ಒಬ್ಬ ಸ್ವಯಂ ಸೇವಕ ಮತ್ತು ಈ ದೇಶದ ಪ್ರಧಾನಮಂತ್ರಿ. ಜನ ಸ್ವೀಕಾರ ಮಾಡಿದ್ದಾರೆ ನರೇಂದ್ರ ಮೋದಿಯವರ ವ್ಯಕ್ತಿತ್ವ, ನರೇಂದ್ರ ಮೋದಿಯವರ ಸಾಧನೆ, ನರೇಂದ್ರ ಮೋದಿಯವರು ದೇಶಕ್ಕೋಸ್ಕರ ಅವರಲ್ಲಿರ್ತಕ್ಕಂಥ ತುಡಿತ, ಇದು ನಮಗೆ ಆದರ್ಶ ಎನ್ನುವಂಥದ್ದನ್ನು ಸ್ವೀಕಾರ ಮಾಡಿದ್ದಾರೆ. ಪಕ್ಷದ ಜೊತೆಗೆ ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿ ನರೇಂದ್ರ ಮೋದಿಯವರು ಬೆಳೆದಿದ್ದಾರೆ. ಅದರಿಂದಾಗಿ ಪಕ್ಷ ಮತ್ತು ನರೇಂದ್ರ ಮೋದಿಯವರು ಅದನ್ನು ಸಮಾನ ದೃಷ್ಟಿಯಲ್ಲಿಟ್ಟುಕೊಂಡು ಹೋಗ್ತಾ ಇರತಕ್ಕಂಥ ವ್ಯಕ್ತಿಯವರು ನರೇಂದ್ರ ಮೋದಿಯವರು. ನಾಮಪತ್ರವನ್ನು ಸಲ್ಲಿಸಿದ್ರಿ, ಜನಸಾಗರವೇ ಅಲ್ಲಿ ಸಂಗಮಿಸಿತ್ತು. ಈಗ ಪ್ರಚಾರಕ್ಕೆ ತೆರಳ್ತಾ ಇದ್ದೀರಿ. ಪ್ರಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ, ಮನೆಗಳಲ್ಲಿ ಜನರನ್ನು ಸಂಪರ್ಕಿಸುವಂಥ ಸಂದರ್ಭದಲ್ಲಿ ಜನರ ಪ್ರತಿಕ್ರಿಯೆ ಹೇಗಿದೆ? ಕಾಂಗ್ರೆಸ್ಗೆ ವಿರುದ್ಧವಾಗಿ ಅವರು ಹೇಳ್ತಾ ಇದ್ದಾರೆ, ಅಥವಾ ನರೇಂದ್ರ ಮೋದಿ ಇರ್ಬೋದು, ಭಾರತೀಯ ಜನತಾ ಪಕ್ಷದ ರಾಷ್ಟ್ರಮಟ್ಟದ ಸಾಧನೆ, ಅಥವಾ BS ಯಡಿಯೂರಪ್ಪನವರು ಅವರ ಸರ್ಕಾರ ಮಾಡಿದಂಥ ಸಾಧನೆ, ಇದನ್ನು ಏನು ಹೇಳ್ತಾ ಇದ್ದಾರೆ ಜನ? ಬೆಳ್ತಂಗಡಿ ತಾಲೂಕಿನಲ್ಲಿ ಜನ ಅಭಿವೃದ್ಧಿಯನ್ನು ಬಯಸಿದ್ದಾರೆ. ಜನ ಅಭಿವೃದ್ಧಿಯನ್ನು ಬಯಸಿದಂಥ ಸಂದರ್ಭದಲ್ಲಿ ಅವರ ಕಣ್ಣ ಮುಂದೆ ಕಾಣತಕ್ಕಂಥದ್ದು ನರೇಂದ್ರ ಮೋದಿಯವರ ಸರ್ಕಾರ. ಜನ ಅಭಿವೃದ್ಧಿಯನ್ನು ಬಯಸಿದಂಥ ಸಂದರ್ಭದಲ್ಲಿ ಅವರ ಕಣ್ಣ ಮುಂದೆ ಕಾಣತಕ್ಕಂಥದ್ದು ಅವತ್ತಿನ ಯಡಿಯೂರಪ್ಪನವರ ಸರ್ಕಾರ. ಪ್ರತಿ
ಒಬ್ಬ ವ್ಯಕ್ತಿಯನ್ನು ಮುಟ್ಟಬೇಕೆನ್ನುವಂಥ ಕಲ್ಪನೆ ಇರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮತ್ತೆ ನಮಗೆ ಬೇಕು ಎನ್ನುವಂಥ ತುಡಿತ ಮತದಾರರ ಬಂಧುಗಳಲ್ಲಿದೆ. ಬೆಳ್ತಂಗಡಿಯಲ್ಲೂ ಸುಮಾರು ವರ್ಷಗಳ ನಂತರ ಮತ್ತೆ ಅವರ ಮನಸ್ಸಿನಲ್ಲಿ ಒಂದು ಭಾವನೆಗಳು ಜಾಗೃತ ಆಗ್ತಾ ಇದೆ. ಬೆಳ್ತಂಗಡಿಯ ಅಭಿವೃದ್ಧಿಗೆ ಈ ಸಲ BJP ಖಂಡಿತವಾಗಿಯೂ ಅವರಿಗೆ ಪೂರಕವಾಗಿ ಕೆಲಸ ಮಾಡ್ತದೆ ಅನ್ನುವಂಥ ವಿಶ್ವಾಸ ಮತದಾರ ಬಂಧುಗಳಲ್ಲಿ ಜಾಗೃತ ಆಗ್ತಾ ಇದೆ. ಖಂಡಿತ ಆ ಕಾರಣಕ್ಕೋಸ್ಕರ ಎಲ್ಲ ಗ್ರಾಮಗಳಲ್ಲೂ ಮತ್ತೊಂದು ಅಂಶವನ್ನು ಹೇಳುವುದಾದರೆ, ಇದರವರೆಗೂ ಕರ್ನಾಟಕ ರಾಜ್ಯಕ್ಕೆ ಒಂದು ಕಳೆದ 4 ದಶಕಗಳಿಂದ ಶಾಪ ಇತ್ತು. ಕೇಂದ್ರದಲ್ಲಿ ಒಂದು ಪಕ್ಷದ ಸರ್ಕಾರ, ರಾಜ್ಯದಲ್ಲಿ ಮತ್ತೊಂದು ಪಕ್ಷದ ಸರ್ಕಾರ. ಇವರಿಗೆ ಕೇಂದ್ರದಲ್ಲಿ ನಿಮ್ಮದೇ ನೇತೃತ್ವದ ಸರ್ಕಾರ ಇದೆ. ಬಹುಶಃ ರಾಜ್ಯದಲ್ಲಿ ಬಂದರೆ ಅಭಿವೃದ್ಧಿಗೆ ಅದನ್ನೇ ನಾನು ಆವಾಗ ಹೇಳಿದೆ. 20 ರಾಜ್ಯಗಳು ನರೇಂದ್ರ ಮೋದಿ ಕೈ ಜೋಡಿಸಿತ್ತು. ಕರ್ನಾಟಕದ ಜನನು ದೊಡ್ಡ ರಾಜ್ಯ ಕರ್ನಾಟಕದ ಜನತೆಯು ಕರ್ನಾಟಕವನ್ನು ನರೇಂದ್ರ ಮೋದಿಯ ಮಡಿಲಿಗೆ ಹಾಕ್ತಾರೆ. ಯಾಕೆಂತ ಹೇಳಿದರೆ ಅಭಿವೃದ್ಧಿಗೋಸ್ಕರ. ಒಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ವಿಧಾನಸಭಾ ಕ್ಷೇತ್ರದ ಶಾಸಕ ಒಂದೇ ಪಕ್ಷಕ್ಕೆ ಸೇರಿದರೆ ಅಭಿವೃದ್ಧಿ 100% ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕೋಸ್ಕರ ಮತದಾರ ಬಂಧುಗಳು ಈ ಸಲ ಈ ಇತ್ತೀಚಿನ ಸಂದರ್ಭಗಳಲ್ಲಿ ಬಹಳ ಜಾಗೃತ ಮತ್ತು ಬುದ್ಧಿವಂತ ಮತದಾರರು ಜಾಗರೂಕತೆಯಿಂದ ಮತದಾನದ ಮೂಲಕ ಅಭಿವೃದ್ಧಿಯನ್ನು ಬಯಸ್ತಾರೆ. ಆ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯನ್ನು ಬೆಳ್ತಂಗಡಿಯಲ್ಲಿ ಈ ಸಲ ಗೆಲ್ಲಿಸ್ತಾರೆ. ಯಾವುದೇ ಒಂದು ಕ್ಷೇತ್ರವನ್ನು ಗಮನಿಸುವ, ಕೆಲವರು ಕಟ್ಟ BJP ಅನುಯಾಯಿಗಳಿರ್ತಾರೆ, ಕೆಲವರು ಕಾಂಗ್ರೆಸ್ನ ಬಹಳ ವರ್ಷಗಳಿಂದ ಬೆಂಬಲಿಸಿಕೊಂಡು ಬಂದವರು ಇರ್ತಾರೆ, ಅಥವಾ JDS ಅನ್ನು ಬೆಂಬಲಿಸುವವರು ಇರ್ತಾರೆ, ಬೇರೆ ಬೇರೆ ಪಕ್ಷಗಳನ್ನು. ಅದು ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಳ್ಳದಂತಹ ಒಬ್ಬ ನ್ಯೂಟ್ರಲ್ ಅಂತ ನಾವೇನು ಹೇಳ್ತೇವೆ, ಅಂತಹ ಮತದಾರ ಏನನ್ನು ನಿರೀಕ್ಷೆ ಮಾಡ್ಬೋದು ಹರೀಶ್ ಪೂಂಜಾರ್ ಅವರಿಂದ? ಬೆಳ್ತಂಗಡಿಯಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಬೆಳ್ತಂಗಡಿಯ ಅಭಿವೃದ್ಧಿಗೆ ಯುವ ಮತ್ತು ಉತ್ಸಾಹಿ ಮತ್ತು ಸಮಾಜಕ್ಕೆ ಕೆಲಸ ಮಾಡಬಹುದು ಎನ್ನುವ ವ್ಯಕ್ತಿಯನ್ನು ಆರಿಸಲಿಕ್ಕೆ ಕಟಿಬದ್ಧರಾಗಿದ್ದಾರೆ. ಖಂಡಿತವಾಗಿಯೂ ಈ ರೀತಿಯ ತಟಸ್ಥ ಮತದಾರರ ಮಧ್ಯೆ ಈ ಸಲ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಬಹುದಾದಂಥ, ಒಟ್ಟು ಬೆಳ್ತಂಗಡಿಯ ಸರ್ವಾಂಗೀಣ ಪ್ರಗತಿಗೆ ಬೇಕಾಗಿರತಕ್ಕಂಥ ಶಾಸಕ ಯಾರಾಗಬಹುದು ಎನ್ನುವಂಥ ಚಿಂತನೆಯನ್ನು ಮಾಡಿದ್ದಾರೆ. ಖಂಡಿತ ಭಾರತೀಯ ಜನತಾ ಪಾರ್ಟಿಯ ಕಡೆಗೆ ಮತದಾನವನ್ನು ಈ ಸಲ ಮಾಡಿಯೇ ಮಾಡ್ತಾರೆ. ಸಂಘ ಪರವಾರದ ಅಥವಾ ಸಂಘದ ಚಟುವಟಿಕೆಗಳು ಯಾವತ್ತೂ ಹಾಗೆ ಅತ್ಯಂತ ಶಿಸ್ತುಬದ್ಧವಾಗಿ, ಅತ್ಯಂತ ವ್ಯವಸ್ಥಿತವಾಗಿ ನಡೀತದೆ. ಅದು ಚುನಾವಣೆಯಲ್ಲೂ ಕೂಡ ಅದು ಪ್ರತಿಫಲಿಸ್ತದೆ. ತಂತ್ರಗಾರಿಕೆ ಅದನ್ನು ಬಹುಶಃ ತಾವು ಹೇಳಲಿಕ್ಕಿಲ್ಲ, ಆದರೆ ಯಾವ ರೀತಿ ಒಂದು ಸಜ್ಜಾಗಿದ್ದೀರಾ ಅನ್ನೋದನ್ನು ಕೇಳ್ಬೋದು. ಬೆಳ್ತಂಗಡಿಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಅಭ್ಯರ್ಥಿಯ ಘೋಷಣೆಯ ನಂತರ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟದ್ದಲ್ಲ. 2 ವರ್ಷದ ಹಿಂದೆಯೇ ನಾವು ಯುದ್ಧರಂಗಕ್ಕೆ ಇಳಿದಿದ್ದೀವಿ. ಬೂತ್ ಮಟ್ಟದಿಂದ ಹಿಡಿದು ನಾವು ಬೇರೆ ಬೇರೆ ಹಂತಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಪ್ರತಿನಿತ್ಯ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ನಾವು ಸಂಕಲ್ಪ ಮಾಡಿದ್ದೇವೆ, ಈ ಬಾರಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಬೆಳ್ತಂಗಡಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸ್ತೇವೆ ಅನ್ನುವಂಥ ಸಂಕಲ್ಪವನ್ನು ಬೆಳ್ತಂಗಡಿಯಲ್ಲಿರತಕ್ಕಂಥ 241 ಬೂತಿನ ಕಾರ್ಯಕರ್ತರು ಮಾಡಿದ್ದಾರೆ. ಅದರಿಂದಾಗಿ ಖಂಡಿತವಾಗಿಯೂ ಕೇವಲ ಚುನಾವಣೆ ಅಭ್ಯರ್ಥಿ ಘೋಷಣೆ ಆದ ನಂತರದ ಕೆಲಸಗಳಲ್ಲ, ನಿರಂತರ ಪ್ರಕ್ರಿಯೆ ಇದು ನಡೀತಾ ಇದೆ. ಬೇರೆ ಬೇರೆ ಹಂತಗಳಲ್ಲಿ ಪ್ರಚಾರಗಳು, ಬೇರೆ ಬೇರೆ ಹಂತಗಳಲ್ಲಿ ಮತದಾರ ಮನಸ್ಸನ್ನು ಗೆಲ್ಲತಕ್ಕಂಥ ಪ್ರಯತ್ನಗಳನ್ನು ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷ ಪರಿವಾರ ಸಂಘಟನೆಯ ಕಾರ್ಯಕರ್ತರು ನಿರಂತರವಾಗಿ ಸಮಾಜದ ಮಧ್ಯೆ, ಬೂತ್ ಮಧ್ಯೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.